ಉಡುಪಿ ಜಿಲ್ಲೆಯ ಅತ್ಯಂತ ಪುರಾತನ ನೈಸರ್ಗಿಕ ಬಂದರು ಹಂಗಾರಕಟ್ಟೆಯಲ್ಲಿ ವೈಶಿಷ್ಟ್ಯವೊಂದು ನಡೆದಿದೆ. ಬಿಳಿ ಬಣ್ಣದ ಅಪಾರ್ಟ್ಮೆಂಟ್ನಂತೆ ಕಾಡುವ ಬೃಹತ್ ಗಾತ್ರದ ಹಡಗೊಂದನ್ನು ನೀರಿಗೆ ಇಳಿಸುವ ದೃಶ್ಯ ಗಮನ ಸೆಳೆದಿದೆ. ಕ್ಯಾಸಿನೋ ಆಟಕ್ಕಾಗಿ ಈ ಹಡಗು ಸಿದ್ಧಗೊಳಿಸಲಾಗಿದೆ ಎನ್ನಲಾಗಿದ್ದು, ಹಲವಾರು ತಿಂಗಳುಗಳ ಕಾಲದ ಶ್ರಮದ ಬಳಿಕ ನಿರ್ಮಾಣ ಮಾಡಲಾಗಿತ್ತು. ಸದ್ಯ ಹಡಗು ಹಂಗಾರಕಟ್ಟೆ ಬಂದರಿಂದ ಹೊರಟಿದ್ದು ಗೋವಾಕ್ಕೆ ತೆರಳಲಿದೆ. আমি নুমে আছি কি করতে? আমি করবো, আমি করবো নি।